ಶಿಕ್ಷಿತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೈಂದೂರು ಹಾಗೂ ತಾಲೂಕು ಪ್ರವರ್ತಕರಾಗಿ ನಬಾರ್ಡ್ ಸಂಸ್ಥೆ ಬೆಂಗಳೂರು ಇದರ ಸಹಯೋಗದೊಂದಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಶ್ರೀ ಮೂಕಾಂಬಿಕಾ ಭತ್ತ ಬೆಳೆಗಾರರ ಒಕ್ಕೂಟದ 2 ರೈತ ಆಸಕ್ತ ಸಂಘವನ್ನು ಉದ್ಘಾಟಿಸಲಾಯಿತು. ರೈತ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರ ಪೂಜಾರಿ ಅವರು ರೈತ ಆಸಕ್ತ ಸಂಘವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಳೆದ 7 ವರ್ಷದಲ್ಲಿ ಪ್ರಾರಂಭಗೊಂಡ ರೈತ ಉತ್ಪಾದಕ ಒಕ್ಕೂಟದಲ್ಲಿ ರೈತರಿಗೆ ಕೃಷಿ ಪರಿಕರಗಳು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಈ ರೈತರಲ್ಲಿ ಈಗ ನಬಾರ್ಡ್ ವತಿಯಿಂದ ನಾವು ನಬಾರ್ಡ್ ಅನ್ನುವಂತ ಒಂದು ಸಂಸ್ಥೆಯಿಂದ ನಾವು ಒಂದು ಪ್ರಾಯೋಜಕತ್ವದಲ್ಲಿ ಮಾಡೋದು. ನಬಾರ್ಡ್ ಅನ್ನುವಂತ ಒಂದು ಗವರ್ಮೆಂಟ್ ಸಂಸ್ಥೆ, ಅದರ ಪ್ರಾಯೋಜಕತ್ವದಲ್ಲಿ ಮಾಡೋದು. ನಾವೀಗ ಇಡೀ ತಾಲೂಕಲ್ಲಿ ನಮಗೆ 1,000 ರೈತರ ನೋಂದಣಿ ಆಗಬೇಕು. 1,000 ರೈತರ ನೋಂದಾವಣೆ ಅಷ್ಟೇ, ನಾವು ಅದಕ್ಕಿಂತ ಜಾಸ್ತಿ ನಾವು ರೈತರನ್ನ ತಗೊಳ್ಳೋದಿಲ್ಲ. ನಮ್ಮ ಗವರ್ಮೆಂಟ್ ಈಗ ಈ ರೈತ ಉತ್ಪಾದಕ ಸಂಘಗಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಿದೆ. ಮೊನ್ನೆ ಸೆಂಟ್ರಲ್ ಮಿನಿಸ್ಟರ್ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳಿದ್ದಾರೆ, ನಮ್ಮ ಇಡೀ ದೇಶದಲ್ಲಿ ಸಾಧಾರಣ 7,000ಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಘಗಳನ್ನು ನಾವು ಹುಟ್ಟಾಕ್ತೀವಿ. ಆ ಮೂಲಕ ರೈತರನ್ನು ನಾವು ಒಟ್ಟುಗೂಡಿಸಿ ಅವರನ್ನು ಸಬಲೀಕರಣ ಮಾಡ್ತೀವಿ ಅನ್ನುವಂತ ಒಂದು ಪರಿಕಲ್ಪನೆಯನ್ನು ಅವರು ಮೊನ್ನೆ ಶೋಭಾ ಕರಂದ್ಲಾಜೆ ಅವರು ಹೇಳಿದರು. ನಮ್ದು ಇದಕ್ಕಿಂತ 7 ವರ್ಷ ಮೊದಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಾಜರಾಮ್ ಭಟ್ ಅವರು ಮಾತನಾಡಿ, ರೈತರಿಗೆ ಈ ಒಕ್ಕೂಟವು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದೆ. ಇದರಿಂದಾಗಿ ರೈತರಿಗೆ ಸಾಕಷ್ಟು ಪ್ರಯೋಜನವಾಗುತ್ತಿದೆ. ಒಕ್ಕೂಟದಿಂದ ರೈತರ ಜಾಗದಲ್ಲಿರುವ ಮಣ್ಣಿನ ಫಲವತ್ತತೆ ತಿಳಿದುಕೊಳ್ಳಲು ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿ ಆರೋಗ್ಯ ಮಣ್ಣಿನ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ರಮೇಶ್ ಗಾಣಿಗ, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ಪೂಜಾರಿ, ಅರ್ಚಕರಾದ ದತ್ತಾತ್ರೇಯ ಭಟ್, ಪೊಲೀಸ್ ಅಧಿಕಾರಿ ಅರುಣ್ ಗೌಡ, ರಾಜು ಶೆಟ್ಟಿ, ಪ್ರಭಾಕರ್ ಮೊಗವೀರ ಹಾಗೂ ಯುವ ಕೃಷಿಕ ಶಶಿಕುಮಾರ್ ಪೂಜಾರಿ, ಕೃಷಿ ಮೇಲ್ವಿಚಾರಕರಾದ ಮಂಜುನಾಥ್, ಮೂಕಾಂಬಿಕಾ ಭತ್ತ ಬೆಳೆಗಾರರ ಒಕ್ಕೂಟದ ಸಿಒ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.